ಬೆಳ್ತಂಗಡಿ ತಾಲೂಕಿನ ಉಜಿರೆಯ ಗುರಿಪಳ್ಳದಲ್ಲಿ ಜಾಗದ ವಿವಾದಕ್ಕೆ ಸಂಬಂಧಿಸಿದಂತೆ ದಲಿತ ಮಹಿಳೆಯ ಮೇಲೆ ಹಲ್ಲೆ ನಡೆಸಿ ಬೆತ್ತಲೆ ಮಾಡಿದ ಪ್ರಕರಣದ ಪ್ರಮುಖ ಆರೋಪಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಬೆಳ್ತಂಗಡಿ ಮಿನಿ ವಿಧಾನಸೌಧದ ಎದುರು ಇಂದು ಅನಿರ್ದಿಷ್ಟಾವಧಿ ಪ್ರತಿಭಟನಾ ಧರಣಿ ಆರಂಭಗೊಂಡಿತು. ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದ ಕಾರ್ಮಿಕ ಮುಖಂಡ ಬಿಎಂ ಭಟ್ಟಪ್ರೋ ಪ್ರಕರಣದ ಪ್ರಮುಖ ಆರೋಪಿಗಳನ್ನು ಬಚಾವ್ ಮಾಡಲು ಸ್ಥಳೀಯ ಶಾಸಕರು ಪರೋಕ್ಷವಾಗಿ ಪ್ರಯತ್ನಿಸಿದ್ದಾರೆ ಎಂದು ಆರೋಪಿಸಿದರು. ದಲಿತ ಹಕ್ಕುಗಳ ರಕ್ಷಣಾ ಸಮಿತಿಯ ಮುಖಂಡೆ ಈಶ್ವರಿ ಪದ್ಮಂಜ ಮಾತನಾಡಿ ಪ್ರಕರಣದ ಪ್ರಮುಖ ಆರೋಪಿಗಳಾದ ಚೆನ್ನಕೇಶವ ಹಾಗೂ ಸಂದೀಪ್ ಅವರ ಬಂಧನವಾಗುವ ತನಕ ಹೋರಾಟ ಮುಂದುವರಿಯಲಿದೆ ಎಂದು ಹೇಳಿದರು. ಈ ನಮ್ಮ ಇಲಾಖೆ ಅಲ್ಲಿ ಆರೋಪಿಗಳಲ್ಲೇ ಇದ್ದಾರೆ ಅಂತ ಹೇಳ್ತೇವೆ. ಅಲ್ಲಿ ಇಬ್ರು ಪೊಲೀಸರು ಹೋಗ್ತಾರೆ, ಹೋದ್ರು ಕೂಡ ಅವರ ಮನೆ ಕಡೆ ಹೋಗ್ತಾರೆ. ಮನೆ ಕಡೆಯಲ್ಲಿ ಲಾಕ್ ಮಾಡಿ ಅವರು ಆರೋಪಿಗಳು ಮನೆ ಒಳಗಡೆ ಇರ್ತಾರೆ. ಆದ್ರೆ ಪೊಲೀಸರಿಗೆ ಸಿಗುವುದಿಲ್ಲ. ಅದೇ ಒಂದು ವೇಳೆ ಮುಸ್ಲಿಂ ಆಗ್ತಿದ್ರೆ ಇವ್ರಿಗೆ ಮನೆ ಒಡಿಲಿಕ್ಕೆ ಗೊತ್ತಿರ್ತಿತ್ತು, ಆ ಕ್ಷಣನೇ ಬಂಧಿಸ್ಲಿಕ್ಕೆ ಕೂಡ ಗೊತ್ತಿರ್ತಿತ್ತು. ಇದು ಯಾವ ನೀತಿಯನ್ನು ತೋರಿಸಿದ ನಮಗೆ ಸಂಶಯಕ್ಕೀಡು ಮಾಡ್ತಿದೆ. ಅದ್ರ ಜೊತೆಗೆ ಇದೊಂದು ಹಾಸ್ಯಾಸ್ಪದ. ಈ ಏನು 3 ಜನರನ್ನ ಅರೆಸ್ಟ್ ಮಾಡಿರುವಂತದ್ದು ಇದು ಹಾಸ್ಯಾಸ್ಪದ. ಯಾಕಂದ್ರೆ ನಾನು ಹಾಸ್ಯಾಸ್ಪದ ಅಂತ ಹೇಳ್ತೇನೆ ಅಂತ ಹೇಳಿದ್ರೆ, ಸ್ವಾಮಿಗಳೇ, ನಾವು 9 ಜನರ ಆರೋಪಿಗಳನ್ನ ಪಟ್ಟಿ ಮಾಡಿ ನಿಮಗೆ ಕೊಟ್ಟಿದ್ದೇವೆ. ನೀವು ಮಾಡಿ 3 ಮಹಿಳೆಯರನ್ನ ಅರೆಸ್ಟ್ ಮಾಡಿ ಇಲ್ಲಿ ಕೂಡ ಮಹಿಳಾ ದೌರ್ಜನ್ಯ ನಡೆದಿರುವಂತದ್ದು ಇದನ್ನು ನಾವು ತಿಳಿಸಿದ್ದೇವೆ. ಯಾಕಂತ ಹೇಳಿದ್ರೆ ಮಹಿಳೆಯರಿಗೆ ದೌರ್ಜನ್ಯ ಆಗಿ ನೀವು ಅರೆಸ್ಟ್ ಮಾಡಿದ ಕೂಡ ಮಹಿಳೆಯನ್ನೇ. ಅದಕ್ಕೆ ಪ್ರಚೋದನೆ ಕೊಟ್ಟ ಯಾವ ಒಬ್ಬರನ್ನು ಕೂಡ ನೀವು ಬಂಧಿಸಲಿಲ್ಲ. ಕಾರಣ ಏನು? ನಮಗೆ ಕೆಲವು ಮಾಹಿತಿಗಳು ಬಂತು, ಅವರನ್ನು ಹುಡುಕ್ತಾ ಇದ್ದೇವೆ. ಸ್ವಾಮಿ, ಘಟನೆ ಆಗಿ ದಿನ ಎಷ್ಟಾಯ್ತು? ಇಷ್ಟು ದಿನ ಏನ್ ಮಾಡ್ತಿದ್ರಿ? ಖಂಡಿತವಾಗಿಯೂ ನಿಮ್ಮ ಕೆಲಸ ಕಾರ್ಯಗಳು ನಮಗೆ ಗೌರವ ಇದೆ. ಆದ್ರೆ ಯಾವ ರಾಜಕೀಯ ನಿಮ್ಮನ್ನು ಕಂಟ್ರೋಲ್ ಇಟ್ಕೊಂಡಿದೆ ಅನ್ನುವಂಥದ್ದು ನನ್ನ ಪ್ರಶ್ನೆ. ಯಾರಿಗಾಗಿ ಈ ಲೇಟ್ ಮಾಡ್ತಿದ್ದೀರಿ? 3 ಜನರಿಗೆ ಅರೆಸ್ಟ್ ಮಾಡಿದ್ರಿ, ಜಾಮೀನು ಕೂಡ ಆಯ್ತು. ಇನ್ನು ಕೂಡ ಅದೇ ಆ ಇನ್ನು ಆರೋಪಿಗಳನ್ನು ಕೂಡ ಜಾಮೀನು ಕೊಡ್ತೀರಿ, ಆಮೇಲೆ ಅರೆಸ್ಟ್ ಮಾಡ್ತೀರಿ, ಬಿಡ್ತೀರಿ. ಹಾಗಾದರೆ ಕಾನೂನಿನ ಮೇಲೆ ಯಾರು ಗೌರವ ಇಡಬೇಕು? ಯಾರದೇ ಒತ್ತಡ ಇರ್ಲಿ, ಯಾವನ್ನೇ ಆಗಿರ್ಲಿ, ಕಾನೂನು ಮೇಲೆ ನಾವು ನಿಮ್ಮ ಮೇಲೆ, ಪೊಲೀಸರ ಮೇಲೆ, ಪೊಲೀಸ್ ಇಲಾಖೆಯ ಮೇಲೆ ಗೌರವ ಇಟ್ಟು ನಿಮ್ಮಲ್ಲಿ ನಮಗೆ ನ್ಯಾಯ ಸಿಗ್ತದೆ ಹೇಳುವ ಭರವಸೆಯನ್ನು ಬಂದಿರುವಂತದ್ದು. ಆ ಭರವಸೆ ಸುಳ್ಳಾದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ಈ ತಾಯಿಯ ಒಬ್ಬಳು ತಾಯಿ ಮಗುವನ್ನು ಹೆತ್ತು ಆ ತಾಯಿಯೇ ಮಗುವನ್ನು ಕೊಂದ್ರೆ ಸಮಾಜದ ಭವಿಷ್ಯ. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಮಾಜಿ ಶಾಸಕ ವಸಂತ್ ಬಂಗೇರ ಅವರು ಮಾತನಾಡಿ ಬೆಳ್ತಂಗಡಿ ತಾಲೂಕಿನಲ್ಲಿ ನಡೆದಿರುವ ಈ ದಲಿತ ದೌರ್ಜನ್ಯದ ಪ್ರಕರಣದ ಬಗ್ಗೆ ಕ್ಷೇತ್ರದ ಹಾಲಿ ಶಾಸಕರು ಯಾಕೆ ಮೌನ ವಹಿಸಿದ್ದಾರೆ ಎಂದು ಪ್ರಶ್ನಿಸಿದರು. ಈ ಪ್ರಕರಣದ ಪ್ರಮುಖ ಆರೋಪಿಗಳನ್ನು ಬಂಧಿಸದಿದ್ದರೆ ಇನ್ನೂ ಉಗ್ರವಾದ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದರು.